ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ನೆರವೇರಿಸಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಮಂದಿರ ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಜಗನ್ಮಾತೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರಿಗೆ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಕ್ಷೇತ್ರಾಧ್ಯಕ್ಷ ದೇವಪ್ಪ ವೆಂಕಟೇಶ್ ನಾವಡ, ತಾಲೂಕು ಪಂಚಾಯತ್ ಸದಸ್ಯ ಯಶವಂತ ಪೊಳಲಿ, ಯುವ ಮೋರ್ಚಾದ ಸುದರ್ಶನ್ ಬಜಾ, ಪ್ರದೀಪ್ ಅಜ್ಜಿಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಮಹತಾಯ ಶಕ್ತಿಯನ್ನು ಕೊಡಬೇಕು, ಯಾವುದೇ ತೊಂದರೆಗಳು ಬರೋದಾಗಿ ನಿರ್ವಿಘ್ನ ಭಾವವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ. ಓಂ ಸರ್ವಾಘಾದಾವಶಮನಂ ತ್ರಿಭೋಕ್ತ ಪ್ರಾಕ್ರಿಯೇಸಿ ಏವಮೇವ ಕ್ರಿಯಾಕಾಲ ವಿಪದ್ಧೈರ್ಯ ವಿನಾಶನಂ ಓಂ ಶ್ರೀ ವಿದ್ಯಾಯ ಸಮಸ್ತರೂಪಿಣ ಅಂಕೇಶಿವಾಕಾರಕ್ಕೆ ಕಾಮಾಕ್ಷೀಂ ಕರುಣಾರದಾಮಿ ಕಾಮೇನ ಜ್ಞಾನಸತ್ಪ್ರದಾಂ ಶಾಂತಾಂ ಚಿನ್ಮಯ ಕಾಮಭೋಜನಯಾಂ ಶ್ರೀ ಬ್ರಹ್ಮವಿದ್ಯಾಂ ಹೇ ಸದಾ ಭೋಜಿತಾ